ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅಕ್ರಮವಾಗಿ ಭಾರೀ ಪ್ರಮಾಣದ ಚಿನ್ನ ಸಾಗಾಟ ಮಾಡುತ್ತಿರುವುದನ್ನು ಕಸ್ಟಮ್ ಅಧಿಕಾರಿಗಳು ಪತ್ತೆ ಮಾಡಿದ್ದು 3 ದಿನದಲ್ಲಿ 1.18 ಕೋಟಿ ಮೌಲ್ಯದ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಇಂದು ಮಂಗಳೂರು ಉಳ್ಳಾಲದ ಮೊಹಮ್ಮದ್ ಆಸಿಂ ಎಂಬ ವ್ಯಕ್ತಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡುತ್ತಿರುವುದನ್ನು ಕಸ್ಟಮ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಈತ ಇಂದು ಏರ್ ಇಂಡಿಯಾ ವಿಮಾನದಲ್ಲಿ ದುಬೈನಿಂದ ಮಂಗಳೂರಿಗೆ ಆಗಮಿಸಿದ್ದನು. ಈತನನ್ನು ತಪಾಸಣೆ ನಡೆಸಿದ ಕಸ್ಟಮ್ ಅಧಿಕಾರಿಗಳಿಗೆ 1.993 ಕೆಜಿ ಚಿನ್ನ ಪೌಡರ್ ರೂಪದಲ್ಲಿ ಸಿಕ್ಕಿದೆ. ಇದರ ಮೌಲ್ಯ ಸುಮಾರು 92.27 ಲಕ್ಷ ಎಂದು ಅಂದಾಜಿಸಲಾಗಿದೆ. ಈ ಚಿನ್ನವನ್ನು ಈತ ವಿಶೇಷವಾಗಿ ಡಿಸೈನ್ ಮಾಡಲಾದ ಒಳ ಉಡುಪು, ಜೀನ್ಸ್ ಪ್ಯಾಂಟ್ ಮತ್ತು ಮೊಣಕಾಲು ಬ್ಯಾಂಡ್ ಮೂಲಕ ತಂದಿದ್ದನು. ಚಿನ್ನ ಮತ್ತು ಪ್ರಯಾಣಿಕರನ್ನು ಕಸ್ಟಮ್ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಏಪ್ರಿಲ್ 2ರಂದು ಕೇರಳದ ಕಾಸರಗೋಡಿನ ಅಬ್ದುಲ್ ಸಲಾಂ ಎಂಬಾತ ಇಂಡಿಗೋ ವಿಮಾನದಲ್ಲಿ ಮತ್ತು ಏಪ್ರಿಲ್ 1ರಂದು ಕೇರಳದ ಕಾಸರಗೋಡಿನ ಅಶ್ರಫ್ ಎಂಬಾತನನ್ನು ತಪಾಸಣೆ ನಡೆಸಿದಾಗ 576 ಗ್ರಾಂ ಚಿನ್ನ ದೊರಕಿದೆ. ಇದರ ಮೌಲ್ಯ 26,43,840 ಎಂದು ಅಂದಾಜಿಸಲಾಗಿದೆ. ಇವರು ಚಿನ್ನವನ್ನು ಜೀನ್ಸ್ ಶರ್ಟ್ನ ಪ್ರೆಸ್ ಬಟನ್ ಮತ್ತು ಶೂನಲ್ಲಿ ಅಡಗಿಸಿ ಸಾಗಾಟ ಮಾಡುತ್ತಿದ್ದರು ಎನ್ನಲಾಗಿದೆ. 3 ದಿನದಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅಕ್ರಮ ಚಿನ್ನ ಸಾಗಾಟ ಮಾಡುತ್ತಿರುವ 3 ಪ್ರಕರಣಗಳು ಪತ್ತೆಯಾಗಿದೆ. 3 ಪ್ರಕರಣದಲ್ಲಿ 2 ಕೆಜಿ 569 ಗ್ರಾಂ ಚಿನ್ನ ಪತ್ತೆಯಾಗಿದೆ. ಇದರ ಮೌಲ್ಯ 1.18 ಕೋಟಿ ಎಂದು ಅಂದಾಜಿಸಲಾಗಿದೆ.